ಮಳೆಗಾಗಿ 37 ವರ್ಷದ ಹಿಂದಿನ ಆಚರಣೆಗೆ ಮಲೆನಾಡಿಗರು ಇದೀಗ ಮುಂದಾಗಿದ್ದಾರೆ. ಚಿಕ್ಕಮಗಳೂರಿನ ಗಂಗೆಗಿರಿ ಬೆಟ್ಟ ಹತ್ತಿದ 3 ಹಳ್ಳಿಯ ಜನ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಎನ್ಆರ್ಪುರ ತಾಲೂಕಿನ ಹಳೆಹಳ್ಳಿ, ಹೆನ್ನಂಗಿ, ಬೆಳ್ಳಂಗಿ ಗ್ರಾಮದ ಜನರಿಂದ ವಿಶೇಷ ಪೂಜೆ ನಡೆದಿದ್ದು, ಪರಮೇಶ್ವರಪ್ಪನ ಮಠದ ಗುರುಗಳ ನೇತೃತ್ವದಲ್ಲಿ ಗಂಗೆಗಿರಿ ಬೆಟ್ಟ ಹತ್ತಿ ಪೂಜೆ ಸಲ್ಲಿಸಿದ್ದಾರೆ. 37 ವರ್ಷದ ಹಿಂದೆಯೂ ಇದೇ ರೀತಿ ಮಳೆ ಅಭಾವ ಎದುರಾಗಿತ್ತು. ಗಂಗೆಗಿರಿ ಬೆಟ್ಟದಲ್ಲಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇದ್ದು, ಗಿರಿಯಲ್ಲಿ ಪೂಜೆ ಮಾಡಿ ಕಳಸದಲ್ಲಿ ಅಲ್ಲಿನ ನೀರು ತಂದು ಪೂಜೆ ಮಾಡಬೇಕು. 9 ದಿನ ಮಡಿಯಿಂದ ಪೂಜೆ ಮಾಡಿದ್ರೆ ಮಳೆಯಾಗುತ್ತೆ ಅನ್ನೋ ಪ್ರತೀತಿ ಇದ್ದು, ಗಂಗೆಗಿರಿಯಿಂದ ಜಲ ತಂದಿರೋ ಜನರಿಂದ 9 ದಿನ ಮಡಿ ಪೂಜೆ ನಡೆಸಬೇಕು. ಗಂಗಮ್ಮನಗಿರಿ ಆದರೆ ಇದು ಪ್ರತಿಯೊಂದು ಸಹ ಮಳೆ ಬೆಳೆಗೆ ಮಕ್ಕಳ ಫಲಕ್ಕೆ ಮತ್ತು ಯಾವುದೇ ಥರದ ವಾಮಾಚಾರ ದೋಷ ಆಗಿರ್ಬೋದು, ಯಾವುದೇ ಥರ ಒಂದು ದೋಷ ಇದ್ದಂಥಕ್ಕೂ ಸಹ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರ್ತದೆ. ಈಗ ಹಳ್ಳಿ ಗ್ರಾಮ ಮತ್ತು ಒಗಡೆ ಮತ್ತು ಎನ್ನಂಗಿ ಬೆಳ್ಳಂಗಿ ಗ್ರಾಮಸ್ಥರೆಲ್ಲ ಹಿಂದೆ ಸುಮಾರು ಒಂದು 35 ವರ್ಷದ ಹಿಂದೆ ಗ್ರಾಮಕ್ಕೆ ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರಗಳನ್ನು ಅರ್ಪಿಸಿ ಅವರು ಬೆಳೆದಿರ್ತಕ್ಕಂಥ ಧಾನ್ಯ ಕಪ್ಪ ಕಾಣಿಕೆಯನ್ನು ತಗೊಬಂದು ಅರ್ಪಣೆಯನ್ನು ಮಾಡಿ ಕ್ಷೇತ್ರಕ್ಕೆ ಕರ್ಕೊಂಡೋಗಿದ್ರು. ಅದೇ ಪ್ರಕಾರದಲ್ಲಿ ಆ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ನಡೀತಾ ಇತ್ತು. ಆ ಮಧ್ಯದಲ್ಲಿ ಏನೋ ಒಂದು ಕಾಲಾವಕಾಶ ಬರದಲ್ಲೇ ಕ್ಷೇತ್ರಕ್ಕೆ ಅವರು ಸಹ ಬಂದಿಲ್ಲ. ಇಲ್ಲೇದು ಸಹ ಅವರಿಗೆ ಒಡನಾಟಿಕೆಯನ್ನು ಹೊರಟೋಗಿತ್ತು. ಅದನ್ನು ಏನೋ ಒಂದು ಕ್ಷೇತ್ರದಲ್ಲಿ ತಿಳ್ಕೊಂಡು ಪುನಃ ನಮ್ಮ ಇಲ್ಲಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಶ್ರೀ ಗುರು ಪರದೇಶಪ್ಪನವ್ರ ಮಠದಲ್ಲಿ ಕೇಳ್ಕೊಂಡು